ರೈಸ್ ಪುಲ್ಲಿಂಗ್ ವ್ಯವಹಾರದಲ್ಲಿ ತೊಡಗಿದ್ದ ರಾಜ್ಯದ 4 ಮಂದಿ ಸೇರಿ 9 ಮಂದಿ ಆರೋಪಿಗಳನ್ನು ಆಂಧ್ರದ ಚಿತ್ತೂರು ಪೊಲೀಸರು ಬಂಧಿಸಿ 1.30 ಕೋಟಿ ರೂಪಾಯಿ ನಗದು ಹಾಗೂ 2 ಕಾರ್ ಒಂದು ಬೈಕ್ ಅನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಂಧಿತರಲ್ಲಿ ನಮ್ಮ ರಾಜ್ಯದ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ತನಿಮಡಗು ಗ್ರಾಮದ ಮಹದೇವ, ಶಿವಕುಮಾರ್, ಚಿಕ್ಕಬಳ್ಳಾಪುರ ಮೂಲದ ಗಂಗಾಧರ್ ಹಾಗೂ ಬೆಂಗಳೂರಿನ ಧನಶೇಖರ್ ಸೇರಿ ಆಂಧ್ರ ಮತ್ತು ತಮಿಳುನಾಡಿನ ಒಟ್ಟು 9 ಜನ ಆರೋಪಿಗಳನ್ನು ಆಂಧ್ರದ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಕೋಲಾರ ಜಿಲ್ಲೆಯ ಗಡಿಯ ಕೆಜಿಎಫ್ ತಾಲೂಕಿನ ಬಿಸನತ್ತಂನಲ್ಲಿ ರೈಸ್ ಪುಲ್ಲಿಂಗ್ ವ್ಯವಹಾರ ಮಾಡುವ ವೇಳೆ ಖಚಿತ ಮಾಹಿತಿ ಮೇರೆಗೆ ಚಿತ್ತೂರು ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳು ತಮಿಳುನಾಡಿನ ತಿರುಪತ್ತೂರಿನ ನವೀನ್ ಕುಮಾರ್ ಎಂಬುವರಿಗೆ ರೈಸ್ ಪುಲ್ಲಿಂಗ್ನಲ್ಲಿ ಹಣ ದ್ವಿಗುಣ ಮಾಡಿಕೊಡುವುದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿ ಪಡೆದು ವಂಚಿಸಿದ್ದಾರೆ. ಈ ಕುರಿತು ಚಿತ್ತೂರು ಪೊಲೀಸರಿಗೆ ಖಚಿತವಾದ ಮಾಹಿತಿ ದೊರೆತಿದ್ದು, ಆದರೆ ಚಿತ್ತೂರು ಪೊಲೀಸರಿಗಿಂತ ಮೊದಲೇ ಈ ಸಂಗತಿ ತಿಳಿದಿದ್ದ ಕಾಮಸಮುದ್ರ ಹಾಗೂ ಬಂಗಾರಪೇಟೆ ಠಾಣೆ ವೃತ್ತ ನಿರೀಕ್ಷಕ ಬಿಎನ್ ಶ್ರೀಕಂಠಯ್ಯ ಹಾಗೂ ಇತರ ಪೊಲೀಸ್ ಸಿಬ್ಬಂದಿ ಆರೋಪಿ ಮಹದೇವ ಮತ್ತು ಶಿವಕುಮಾರ್ ಅವರಿಂದ 25 ಲಕ್ಷ ಹಣ ಪಡೆದು ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನ ಕೂಡ ನಡೆಸಿದ್ರು ಎನ್ನಲಾಗಿದೆ.